ವೀಕ್ಷಕರೇ ನಮಸ್ಕಾರ, ಮ್ಯಾಂಗ್ಳೂರ್ ಮಿರರ್ಗೆ ಸ್ವಾಗತ. ಕಲಾವಿದ ಅಂದಮೇಲೆ ಕಲಾವಿದ ಚಿತ್ರಕಲೆಗಳನ್ನು ಮಾಡುವಂಥದ್ದು, ಅದು ಪೇಂಟಿಂಗ್ಗಳನ್ನು ಮಾಡ್ತಾರೆ. ಆದರೆ ಎಲೆಗಳಲ್ಲಿ, ಅದೇ ರೀತಿ ಆಲದ ಮರದ ಎಲೆ ಇರ್ಬೋದು, ತೆಂಗಿನ ಗರಿಯಲ್ಲಿ ಚಿತ್ರ ಮಾಡೋದನ್ನು ಎಲ್ಲರೂ ಕೇಳಿದ್ದೀರಾ? ಕೆಲವೊಂದು ಕಡೆ ನೋಡಿರ್ಬೋದು. ಆದರೆ ಇದರಲ್ಲಿ ವರ್ಲ್ಡ್ ರೆಕಾರ್ಡನ್ನು ಮಾಡಿದವರು ಇವರು, ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮನೆಯಲ್ಲಿರುವಂತಹ ಬಾಳೆಹಣ್ಣು ಇರ್ಬೋದು, ತರಕಾರಿ ವಸ್ತು ಇರ್ಬೋದು, ಟೂತ್ ಪೇಸ್ಟ್ ಇರ್ಬೋದು, ಇವುಗಳಲ್ಲಿ ಚಿತ್ರಗಳನ್ನು ಬಿಡಿಸುವಂತಹ ಕಲಾವಿದ ನಮ್ಮ ಜೊತೆಗಿದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ಕೋಟಾದ ನಾಗೇಶ್ ಆಚಾರ್ಯ ಅವರು. ನಾಗೇಶ್ ಆಚಾರ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗೇಶ್ ಆಚಾರ್ಯ ಅವರೇ, ನಿಮಗೆ ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀರಾ ನೀವು. ಸೊ ಇದು ಈ ಕಲೆ ಅನ್ನುವಂಥದ್ದು ಹೇಗೆ ಬಂತು ನಿಮಗೆ? ಎಲ್ಲಿ ಕಲ್ತ್ರಿ ನೀವು? ಕಲೆ ಅಂತೇಳಿ ಹೇಳಿದ್ರೆ, ನಾನು ಸ್ಕೂಲ್ ಡೇಸಿಂದನೂ ಪೆನ್ಸಿಲಲ್ಲೆಲ್ಲ ಬಿಡಿಸುವಂಥದ್ದು ಇದ್ದಿತ್ತು. ಅಂದರೆ ಹೆಚ್ಚೇನೂ ಅಲ್ಲ, ತೋಚಿದ್ದು ಗೀಚುವಂಥದ್ದೆಲ್ಲ ಮಾಡ್ತಾಯಿದ್ದೆ. ಅದು ಕ್ರಮೇಣವಾಗಿ ನಮ್ಮ ಕೈಗೆ ಮೊಬೈಲ್ ಯಾವತ್ತು ಬಂತು, ಅವತ್ತು ಈ ಯೂಟ್ಯೂಬ್ಗಳನ್ನೆಲ್ಲ ನೋಡಿ ಆಗ ನನಗೆ ಕಂಡಿದ್ದು ಈ ಲೀಫ್ ಆರ್ಟ್ ಅನ್ನುವಂಥದ್ದು. ನೋಡಿದಾಗ ನನಗೆ ಅದನ್ನು ಕಲಿಬೇಕು ಅನ್ನೋ ಆಸಕ್ತಿ ಬಂತು. ಹೀಗೆ ಮನೆಯಲ್ಲಿ ಏನೋ ಒಂದು ಎಲೆ ತಗೊಂಡು ಮಾಡುವಾಗ ಫಸ್ಟು ನಾನು ಓಮಿಂದ ಶುರು ಮಾಡಿದೆ. ಒಂದು ಓಮ್ ಅಂತ ಬಿಡಿಸಿ ಕಟ್ ಮಾಡಿ ಆಕಾಶಕ್ಕೆ ಹಿಡಿದಾಗ ತುಂಬ ಅದ್ಭುತವಾಗಿ ಬಂತು. ನನಗೆ ಖುಷಿ ಆಯ್ತು ಅದು ನೋಡಿ. ಆದರೆ ಆ ಓಮಿಂದ ಒಬ್ಬ ವ್ಯಕ್ತಿಯನ್ನು ಚಿತ್ರಿಸೋದಕ್ಕೆ ನನಗೆ ತುಂಬ ಸಮಯ ಬೇಕಾಯಿತು, ಸ್ವಲ್ಪ ಹಾರ್ಡ್ ವರ್ಕು ಬೇಕಾಯಿತು. ಸರಿ, ಯೂಟ್ಯೂಬಿಂದ ನೀವು ಕಲ್ತ್ರಿ ಅಂದರೆ. ಆದರೆ ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕು, ವರ್ಲ್ಡ್ ರೆಕಾರ್ಡ್ 2022 ಮಾಡಿದ್ರಿ ಅಲ್ಲ? 22. ಯಾಕೆ ಅನ್ನಿಸ್ತು ಅದು ಮಾಡಬೇಕು ಅಂತ? ಅದು ಆರ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗ್ತಾ ಒಂದೊಂದೇ ಒಂದು ಆಸೆ ಮಾಡುವ, ಟ್ರೈ ಮಾಡುವ ಅಂತ ಪ್ರಯತ್ನ ಪಟ್ಟಿದ್ದೆ. ಅದು ಸಕ್ಸಸ್ ಆಗಿತ್ತು. ಹೀಗೆ ಒಂದೊಂದಷ್ಟು ಪ್ರಯತ್ನ. ಅದೇ, ಈಗ ಸಾಮಾನ್ಯವಾಗಿ ಪೇಂಟಿಂಗ್ ಮಾಡ್ತಾರೆ. ಈಗ ನೀವು ಹೇಳಿದ ಲೀಫ್ ಆರ್ಟ್ ಇರ್ಬೋದು. ಆದರೆ ನೀವು ಮಾಡಿರುವಂಥ ಬಾಳೆಹಣ್ಣಿನಲ್ಲಿ ಒಂದು ಚಿತ್ರ, ತೆಂಗಿನ ಇದರಲ್ಲಿ ಮಾಡ್ತೀರಾ ನೀವು, ತರಕಾರಿಗಳಲ್ಲಿ ಮಾಡ್ತೀರಾ, ಟೂತ್ಪೇಸ್ಟಲ್ಲಿ. ಅದು ಹೇಗೆ ನಿಮಗೆ? ಅಂದರೆ ಕಲೆಯಲ್ಲಿ ಹೊಸತೇನನ್ನು ಅರಸುವಂಥ ತವಕ ಸ್ವಲ್ಪ ಜಾಸ್ತಿ. ಹೊಸತೇನೋ ಇರಬೇಕು ಅಂತ, ಯಾರು ಮಾಡದೇ ಇರೋದು ಏನೋ ಒಂದು ಹೊಸತೇನೋ ಟ್ರೈ ಮಾಡುವ ಅಂತೇಳಿ ಹೇಳಿ ಹೊಸತೇನಾದರೂ ಟ್ರೈ ಮಾಡ್ತಾ ಇರ್ತೆ. ಹಾಗೆ ಅದೊಂದು ಹವ್ಯಾಸವಾಗಿ. ಆದರೆ ಈಗ ಸಾಮಾನ್ಯವಾಗಿ ಭೂತ ಕನ್ನಡಿ ಅಂತ ಹೇಳ್ತೇವೆ. ಆ ಭೂತ ಕನ್ನಡಿಯನ್ನು ಉಪಯೋಗ ಮಾಡಿ ನೀವು ಅದು ಆರ್ಟ್ ಮಾಡ್ತೀರಾ. ಅದು ಹೇಗೆ ಮಾಡ್ತೀರಾ? ಅದರದ್ದು ಏನಾದ್ರು ಪೇಪರಲ್ಲಿ ಮಾಡುವಂಥದ್ದು? ಈಗ ನೀವು ತರಕಾರಿಯ ಕಲರನ್ನು ಯೂಸ್ ಮಾಡಿ ಪೇಪರ್ ಮೇಲೆ ಮಾಡ್ತೀರಾ, ಲೀಫ್ ಆರ್ಟನ್ನು ಲೀಫಲ್ಲಿ ಮಾಡ್ತೀರಾ. ಆದರೆ ಆ ಭೂತ ಕನ್ನಡಿ ಹಿಡ್ಕೊಂಡು ನೀವು ವರ್ಕ್ ಮಾಡ್ತೀರಾ. ಅದು ಹೇಗೆ? ಅದರದ್ದು ಯಾವ ರೀತಿ ಮಾಡ್ತೀರಾ ಅದು? ಅದು ಮರದ ಹಲಗೆ ಮೇಲೆ ಭೂತ ಕನ್ನಡಿಯನ್ನು ಹಿಡಿದು ಮಾಡುವಂಥದ್ದು. ತುಂಬ ಒಂದು 3-4 ಗಂಟೆ ಸಮಯ ಬೇಕಾಗ್ತದೆ ಬಿಸಿಲಲ್ಲಿ ಕೂತು ಮಾಡುವಂಥದ್ದು. ಅದು ನಾನು ಇದೇ ಯೂಟ್ಯೂಬಲ್ಲೇ ಕೇರಳದ ಒಬ್ಬರು ಮಾಡುವಂಥವರು ಇದೇ ಆರ್ಟನ್ನು ಮಾಡಿದರು. ನೋಡಿ ಅವರದ್ದು ನೋಡಿ ಒಂದು ಪ್ರಯತ್ನ ಟ್ರೈ ಮಾಡುವ ಅಂತ ಮಾಡಿದ್ದು. ಅದು ಸಕ್ಸಸ್ ಆಗಿದೆ. ಈಗ ನಿಮ್ಮದು ಈ ಆರ್ಟ್ಗಳನ್ನು ನೀವು ಈಗ ಪ್ರೆಸೆಂಟ್ ಬೇರೆ ಇದಕ್ಕೆಲ್ಲ ತಗೊಂಡೋಗಿ ಕೊಡ್ತಿದ್ದೀರಾ, ಅದು ತುಂಬ ಸೆಲೆಬ್ರಿಟಿಗಳಿಗೆ ನೀವು ಕೊಟ್ಟಿದ್ದೀರಾ. ಅವರೆಲ್ಲ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಆ ಚಿತ್ರ ನೋಡಿದಾಗ? ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಫಸ್ಟೇ ರೀಚ್ ಆಗಿರುತ್ತೆ ಅದು. ಅಂದರೆ ಈಗ ಸಾಮಾಜಿಕ ಜಾಲತಾಣ ಅಂದ ತಕ್ಷಣ ಇವತ್ತು ನಮ್ಮಂಥ ಕಲಾವಿದರಿಗೆ ಅದು ಒಂದು ಒಳ್ಳೆಯ ವೇದಿಕೆ. ಯಾಕಂದರೆ ಇವತ್ತು ಒಂದು ಆರ್ಟ್ ಮಾಡಿ ವಿಡಿಯೋ ಮಾಡಿ ಇವತ್ತು ಪೋಸ್ಟ್ ಮಾಡಿದರೆ ಪ್ರತಿ ಮನೆಗೂ ತಲುಪುತ್ತೆ. ನಾನು ಪ್ರತಿ ಬಾರಿ ಪ್ರತಿಯೊಬ್ಬ ಸೆಲೆಬ್ರಿಟಿ ಕೊಡುವಾಗಲೂ ಕೂಡ ಅವರು ಮೊದಲೇ ಹೇಳೋದು, ಅವರು ಮುಂಚೆನೇ ನೋಡಿರ್ತಾರೆ, ಸೋಷಿಯಲ್ ಮೀಡಿಯಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀವಲ್ಲ, ತುಂಬ ಖುಷಿ ಪಡ್ತಾರೆ. ಹಾಗೆ ನಾನು ಮೊದಲ ಬಾರಿ ಕೊಟ್ಟಿದ್ದು ರಮೇಶ್ ಅರವಿಂದ್ರಿಗೆ, ಕನ್ನಡದ ಚಿತ್ರನಟರಾದ ರಮೇಶ್ ಅರವಿಂದ್ರಿಗೆ. ಅಲ್ಲಿ ಕೂಡ ಮೊದಲ ಗೌರವ ಆ ವೇದಿಕೆಯಲ್ಲೇ ಆಗಿತ್ತು. ಅದರ ನಂತರ ಚಿತ್ರಮ್ಮ ಅವರಿಗೆ ಕೊಡುವಂಥ ಅವಕಾಶ ಸಿಕ್ತು. ಹಾಗೆ ನಮ್ಮ ಹಿರಿಯ ನಟರಾದಂಥ ದೊಡ್ಡಣ್ಣ ಅವರಿಗೆ ಇರ್ಬೋದು, ಹಾಗೆ ರವಿ ಬಸ್ರೂರವರು, ಹಾಗೆ ನಮ್ಮ ರವಿ ಕಟ್ಪಾಡಿ ಅವರಿಗೆ ಕೊಡುವಂಥ ಅವಕಾಶ, ಈಶ್ವರ್ ಮಲ್ಪೆ ಇರ್ಬೋದು. ಹಾಗೆ ಅತಿ ಹೆಚ್ಚು ರಾಜಕಾರಣಿಗಳಿರ್ಬೋದು, ಪೊಲೀಸ್ ಆಫೀಸರ್ಸ್ ಇರ್ಬೋದು, ಹತ್ತಾರು ಕಲೆಯನ್ನು ಮಾಡಿ ಅವರಿಗೆ ನೀಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಈಗ ಇತ್ತೀಚೆಗೆ ನೀವು ಬಿದಿರಲ್ಲಿ ಮಾಡುವಂತಹ ಒಂದು ವಿಡಿಯೋವನ್ನು ಕೂಡ ನೋಡಿದ್ವಿ. ಅದು ಹೇಗೆ ಅಂದರೆ, ಈಗ ಪ್ರತಿ ವಸ್ತುವಲ್ಲೂ ಅದು ಹೇಗೆ ನೀವು ಕಲೆಯನ್ನು ಕಾಣಿಸ್ತೀರಾ, ಅಥವಾ ಅದರಲ್ಲಿ ಅದನ್ನು ನೀವು ಕಲಾ ವಸ್ತುವಾಗಿ ನಿಮಗೊಂದು ಪೇಪರ್ ಥರ ನೀವು ಅದನ್ನು ಯೂಟಿಲೈಸ್ ಮಾಡಿ ಅದನ್ನು ಕ್ಯಾನ್ವಾಸ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ? ಅದು ಹೇಗೆ ಅನ್ನುವಂಥದ್ದೇ, ಅಂದರೆ ಈಗ ಬೇರೆ ಕಲಾವಿದರಿಗೂ ನಿಮಗಿರೋ ವ್ಯತ್ಯಾಸ ಅದು. ಅಂದರೆ ಕಲೆಯನ್ನು ಅಂತ ಹೇಳಿದ್ರೆ ನಮಗೆ ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಇದರಲ್ಲಿ ಏನಾದರೂ ಮಾಡ್ಬೋದಾ ಅನ್ನುವಂಥದ್ದು ಹೋಗುತ್ತೆ. ಹಾಗೆ ಒಂದು ಟ್ರೈ ಮಾಡಿದ್ದಂಥದ್ದು ಬಿದಿರಲ್ಲಿ ಒಂದು ಸ್ಪೆಷಲ್ ಆಗಿರಲಿ ಅಂತೇಳಿ ಹೇಳಿ ಬಿದಿರಲ್ಲಿ ಈಶ್ವರ್ ಮಲ್ಪೆ ಅವರ ಚಿತ್ರವನ್ನು ಮಾಡಿ ಕೊಟ್ಟಿರುವಂಥದ್ದು. ಹೀಗೆ ಹೊಸತೇನಾದರೂ ಒಂದು ಪ್ರಯತ್ನ ಮಾಡ್ತಾ ಇರುತ್ತೆ. ಅಂದರೆ ಈಗ ನೀವು ಕಲಾವಿದನಾಗಿ ಮಾತ್ರವೇ ಇದ್ದೀರಾ, ಅಥವಾ ನೀವು ಉದ್ಯೋಗ ಕೂಡ ಇದೆಯಾ, ಅಥವಾ ಬೇರೆ? ಉದ್ಯೋಗ ವುಡ್ ಕಾರ್ವಿಂಗ್ ಮಾಡ್ತೀವಿ, ವುಡ್ಡಲ್ಲಿ ಡಿಸೈನ್ ಮಾಡುವಂಥ ಮಾಡ್ತಾ ಇದ್ದೇನೆ. ಅದು ಇದು ಎರಡು ಕಡೆಯಲ್ಲಿ.
ಅಂದರೆ ಈಗ ವುಡ್ ಕಾರ್ವಿಂಗ್ ನಿಮಗೆ ವೃತ್ತಿಯಾಗಿರುವ ಕಾರಣ ನಿಮಗೆ ಇದು ಸ್ವಲ್ಪ ಈಸಿ ಆಯ್ತಾ ಹೇಗೆ ಏನೋ ಅಂತ? ಇಲ್ಲ, ಅದು ಕಂಪ್ಲೀಟ್ ಬೇರೆ ಥರನೇ ಬರುತ್ತೆ. ಇದು ಅದು ತುಂಬ ಡಿಫ್ರೆನ್ಸ್ ಇದೆ. ಇದು ಒಂದು ಅಂದರೆ ಸಣ್ಣದಿಂದನೂ ಕಲಾ ಬಗ್ಗೆ ಆಸಕ್ತಿ ಇರೋದ್ರಿಂದ ಒಂದಷ್ಟು ಅಂದರೆ ಪ್ರಯತ್ನ ಮಾಡ್ತಾ ಇದ್ದೆ ಆರ್ಟ್ ಬಗ್ಗೆ. ವೃತ್ತಿ ಅದರದ್ದೇ ಒಂದು ಸ್ಟೆಪ್ ಬೇರೆ ಆಗುತ್ತೆ, ಇದ್ರದ್ದೇ ಬೇರೆ ಥರ, ಅಂದರೆ ಕಲೆಯೇ ಬೇರೆ. ಓಕೆ. ಸೊ ಏನಿದೆ ನಿಮ್ಮದು ಭವಿಷ್ಯದ ಯೋಜನೆಗಳು ಅಥವಾ ಯೋಚನೆಗಳು? ಏನು ಆರ್ಟಲ್ಲಿ ಬೇರೆ ಏನು ಮಾಡಬೇಕು ಅಂತ ಇದ್ದೀರಾ? ಭವಿಷ್ಯದ ಯೋಚನೆ ಅಂತ ಹೇಳಿದ್ರೆ ಆರ್ಟಲ್ಲಿ ಇನ್ನೊಂದಷ್ಟು ಹೆಜ್ಜೆಯನ್ನು ಮುಂದೆ ಇಡಬೇಕು, ಇನ್ನಷ್ಟು ಎತ್ತರ ಬೆಳಿಬೇಕು ಕಲೆಯಲ್ಲಿ. ಹಾಗೆ ಇನ್ನೂ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಯಾರೂ ಅದನ್ನು ಮಾಡಿರಬಾರ್ದು, ಆ ಥರ ಏನಾದರೂ ಒಂದು ಹೊಸದಾಗಿ ತಲುಪುವಂಥದ್ದು. ಕಲೆಯಲ್ಲಿ ನಮ್ಮ ಹೆಸರನ್ನು ಒಂದು ಅಚ್ಚಳಿಯಾಗಿ ಇರಬೇಕು ಅನ್ನುವಂಥದ್ದು. ಈ ಥರ ಎಲ್ಲ ಒಂದಷ್ಟು ಆಸೆಗಳಿದೆ, ನೋಡು ಪ್ರಯತ್ನ ಅಷ್ಟೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಾಗೇಶ್ ಆಚಾರ್ಯ ಅವರ ಆಸೆ. ಇನ್ನಷ್ಟು ಚಿತ್ರಕಲೆಯಲ್ಲಿ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಎನ್ನುವಂಥದ್ದು ಅವರ ಉದ್ದೇಶ. ಇನ್ನಷ್ಟು ಸಾಧನೆಗಳು ಇವರ ಕಡೆಯಿಂದ ಬರಲಿ, ಕೋಟದ ಹೆಸರು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಮಿಂಚಲಿ. ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದಂತಹ ಕೋಟ ನಾಗೇಶ್ ಆಚಾರ್ಯ ಅವರೇ, ನಮಸ್ಕಾರ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್.